ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ಫೆಬ್ರವರಿ 17ರಂದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದಿಶಾ ಉದ್ಯೋಗ ಪರ್ವ ಆಯೋಜಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪದವಿ ಪಡೆದು ಉತ್ತೀರ್ಣಗೊಂಡ ಅಭ್ಯರ್ಥಿಗಳಿಗೆ ಅವಕಾಶವಿದೆ. ಸುಮಾರು 150 ಕಂಪನಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದು, ಈವರೆಗೆ 55 ಕಂಪನಿಗಳು ನೋಂದಣಿ ಮಾಡಿದ್ದು, ಇವುಗಳಲ್ಲಿ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದ ಕಂಪನಿಗಳು ಒಳಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಇದಕ್ಕೆ ಪೂರಕವಾಗಿ ಡಿಸ್ಟ್ರಿಕ್ಟ್ ಅಲ್ಲಿ ಸೆಂಟರ್ ಫಾರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂಡ್ ಲರ್ನಿಂಗ್ ಸಿಯಾಲ್ ಅಂತ ಒಂದು ಸಂಸ್ಥೆ ಕ್ರಿಯೇಟ್ ಮಾಡಿದ್ವಿ. ಯಾಕಂದ್ರೆ ನಾರ್ಮಲ್ ಉದ್ಯೋಗ ಮೇಳಗಳೆಲ್ಲ ನೋಡಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಅವತ್ತು ದಿವಸ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾರೆ, ಏನೋ ಒಂದು ಕಂಪನೀಸ್ ಬರುತ್ತೆ ಅಂಡ್ ಆದ ಮೇಲೆ ಇಟ್ ವಿಲ್ ಎಂಡ್. ಬಟ್ ಜನರಲಿ ಉದ್ಯೋಗ ಆ ಥರ ನಡೆಯೋದಿಲ್ಲ. ವಿ ನೀಡ್ ಟು ಆಕ್ಚುಲಿ ಐಡೆಂಟಿಫೈ ಪೀಪಲ್ ಹೂ ಆರ್ acquiring a job, give them an opportunity and continuously hand hold them. ಅಂದ್ರೆ ಈ ಸಾರಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸಾರಿ ಅವರಿಗೆ ಒಂದು ಆಪರ್ಚುನಿಟಿ ಕೊಡಬೇಕು. ಎರಡನೇದು, ಇದು ವರ್ಷಕ್ಕೆ ಒಮ್ಮೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಕಂಟಿನ್ಯೂಸ್ ಆಗಿ ಅವ್ರ ಡೇಟಾಬೇಸ್ ನಮ್ಮ ಹತ್ರ ಇರಬೇಕು. ಕಂಟಿನ್ಯೂಸ್ ಆಗಿ ಜಿಲ್ಲೆಯಲ್ಲಿ ಮತ್ತೆ ಹೊರಗಡೆ ಇರುವ ಆಪರ್ಚುನಿಟೀಸ್ ಅವರ ಗಮನಕ್ಕೆ ತರಬೇಕು. ಕಂಟಿನ್ಯೂಸ್ ಆಗಿ ನಾವು ಅವರಿಗೆ ಪ್ಲೇಸ್ಮೆಂಟ್ ಮಾಡುವ ವ್ಯವಸ್ಥೆ ಮಾಡಬೇಕು. ಇದೇ ವೇಳೆ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ವಿವೇಕ್ ಮಾತನಾಡಿ, ಐಟಿ ಮತ್ತು ಐಟಿಇಎಸ್, ಬ್ಯಾಂಕಿಂಗ್ ಮತ್ತು ಹಣಕಾಸು, ಸೇಲ್ಸ್ ಮತ್ತು ಮಾರ್ಕೆಟಿಂಗ್, ಹಾಸ್ಪಿಟಾಲಿಟಿ, ಶಿಕ್ಷಣ, ಆಟೋಮೊಬೈಲ್ ಮತ್ತು ಉತ್ಪಾದನಾ ವಲಯದ ಸುಮಾರು 150ಕ್ಕೂ ಅಧಿಕ ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸಲಿದೆ. ಈ ಉದ್ಯೋಗ ಮೇಳದಲ್ಲಿ ಸುಮಾರು 3,470 ಹುದ್ದೆಗಳಿಗೆ ಕಂಪನಿಗಳು ಸಂದರ್ಶನ ನಡೆಸಲಿದೆ ಎಂದು ತಿಳಿಸಿದರು. ಇದಕ್ಕೆ ಪೂರಕವಾಗಿ ವಿ ಆರ್ ಡೂಯಿಂಗ್ ಓರಿಯಂಟೇಷನ್ ಪ್ರೋಗ್ರಾಮ್. ದ ಓರಿಯಂಟೇಷನ್ ಪ್ರೋಗ್ರಾಮ್ ಅದನ್ನು ರಿಪೀಟ್ ಮಾಡಿ. ಎಸ್ಎಲ್ಸಿ ಮಕ್ಕಳಿಗೆ ಈಗಲವರೆಗೆ 66 ಕಂಪನೀಸ್ ಅಲ್ಲಿ 1842 ಜಾಬ್ಸ್ ಇದೆ ಈಗ ಪ್ರೆಸೆಂಟ್ ಕ್ವಾಲಿಫಿಕೇಶನ್. ಐಟಿಐ ಡಿಪ್ಲೊಮಾ ಮಕ್ಕಳಿಗೆ 1164 ಜಾಬ್ಸ್ ಆರ್ ದೇರ್, ವೇಕೆನ್ಸೀಸ್. ಡಿಗ್ರಿ ಸ್ಟೂಡೆಂಟ್ಸ್ 44 ಕಂಪನೀಸ್, 2223, and post-graduation students 937 jobs are available out of the 66 companies which are registered right now. All this registration come to the registration form and we get a clear-cut idea what is required. ಮಾಧ್ಯಮಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.